ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಉಡುಪಿಯಲ್ಲಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡ ಲಾಡ್ಜ್ ಆವರಣಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಪಂಚನಾಮೆ ಪ್ರಗತಿಯಲ್ಲಿ ಇರುವುದರಿಂದ ಅವರಿಗೆ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಪಂಚನಾಮೆ ಮುಗಿದ ಬಳಿಕ ಭೇಟಿಗೆ ಅವಕಾಶವನ್ನು ನೀಡುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಂತೋಷ್ ಆತ್ಮಹತ್ಯೆ ವಿಚಾರಗಳ ಮಾಧ್ಯಮಗಳ ಮೂಲಕ ಗಮನಕ್ಕೆ ಬಂತು. ಶವ ಇನ್ನೂ ತೆಗೆಯುವ ಕೆಲಸ ಆಗಿಲ್ಲ. ಕುಟುಂಬ ಭೇಟಿಗೆ ಬಂದೆ ಸಾಧ್ಯವಾಗಿಲ್ಲ. ಇದೊಂದು ದೊಡ್ಡ ದುರಂತ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ನೋಡಿದ್ದೇವೆ. 40% ಕಮಿಷನ್ಗಾಗಿ ಆತ್ಮಹತ್ಯೆ ದೇಶದಲ್ಲೇ ಪ್ರಥಮವಾಗಿದೆ. ಸರ್ಕಾರ ಈಶ್ವರಪ್ಪ ಇಂದು ಪ್ರಸಿದ್ಧಿ ಪಡೆದಂತಾಯಿತು ಎಂದರು. ಅನೇಕರು ಆದೇಶ ಇಲ್ಲದೆ ಗುತ್ತಿಗೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯನ್ನು ತಲುಪಿದ್ದಾರೆ. ಸಂತೋಷ್ ಪಾಟೀಲ್ಗೆ ದೆಹಲಿಗೆ ಹೋದರೂ ನ್ಯಾಯ ಸಿಗಲಿಲ್ಲ. ಪ್ರಧಾನಿ ಶಾ ಭೇಟಿ ಪ್ರಯತ್ನ ಮಾಡಿದ್ದಾರೆ. ಅಂದು ಸಿದ್ದರಾಮಯ್ಯನವರು ಪರ್ಸೆಂಟೇಜ್ ಸರ್ಕಾರ ಎಂದು ಹೇಳಿದ್ರು. ಆದರೆ ಈಗ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಭರವಸೆ ನೀಡಿದ ಬಿಜೆಪಿ ಪಕ್ಷದಲ್ಲಿ ಭ್ರಷ್ಟಾಚಾರದಿಂದಲೇ ಆತ್ಮಹತ್ಯೆಗಳು ಆಗ್ತಾ ಇದೆಯಲ್ಲ ಎಂದು ವ್ಯಂಗ್ಯ ಮಾಡಿದರು. ಅಂತ ಒಂದು ಪರಿಸ್ಥಿತಿಯನ್ನು ಇವತ್ತು ಕಾಣ್ತಾ ಇದ್ವಿ. ಅವರ ಪಕ್ಷದವರಿಂದಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಕಾಣ್ತಾ ಇದ್ವಿ. ಇದೊಂದು ದುರಂತ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಜಿಲ್ಲೆಗೆ ಹೆಚ್ಚಿನ ಅಂಶ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಈಶ್ವರಪ್ಪನವರು ಇವತ್ತು ಇಷ್ಟೊಂದು ಆಗಿದ್ರೂ ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಅವರ ಘನಸ್ಥಿತಿಯನ್ನು ಉಳಿಸ್ಕೊಳ್ಬೋದು. ಹೆಚ್ಚಿನ ಅಂಶ ಇನ್ನೆಷ್ಟು ಜನರ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಬೇಕು? ನಮ್ಮಲ್ಲಿ ಕೂಡ ಭಾಳಷ್ಟು ಜನ ಇದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದಾರೆ. ಬಿಲ್ಲಾಗದೆ ಎಷ್ಟೋ ವರ್ಷಗಟ್ಟಲೆಯಿಂದ ಇವತ್ತು ಸುತ್ತಾಡುವಂಥದ್ದು, ಪರ್ಸೆಂಟೇಜ್ ಕೊಡುವಂಥದ್ದು, ಇವತ್ತು ಈ ರೀತಿಯಲ್ಲಿ ಪರ್ಸೆಂಟೇಜ್ ಕೊಟ್ಟೇ ಹಣ ಬಿಡುಗಡೆ ಆಗುವಂಥದ್ದು ಇಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ಒಂದು ರೀತಿಯ ಆತಂಕ ಇದೆ. ಇದು ಮುಚ್ಚಿ ಹಾಕುವಂಥ ವ್ಯವಸ್ಥೆ ಆಗ್ತದಾ ಅಥವಾ ಇದು ಸತ್ಯ ಬೆಳಕಿ ಬರುವಂಥ ಅವಕಾಶ ಆಗ್ತದಾ ಅನ್ನೋದ್ರ ಬಗ್ಗೆ ಜನರ ಮನಸ್ಸಲ್ಲಿ ಆತಂಕ ಇದೆ. ಇವತ್ತು ಅವರ ಶ್ರೀಮತಿಯವರು ಇರ್ಬೋದು, ಅವರ ಸಹೋದರ ಇರ್ಬೋದು, ಸ್ಟೇಟ್ಮೆಂಟ್ ಮಾಡಿದ್ದು ನೋಡಿದರೆ ಇನ್ಯಾವ ದಾಖಲೆ ಬೇಕು? ಈಗ ಇವತ್ತು ಡೆತ್ ನೋಟ್ ಕೂಡ ಇದೆ ಅಂತ ಹೇಳ್ತಾರೆ. ಇನ್ಯಾವ ದಾಖಲೆ ಬೇಕಾಗಿದೆ? ಡೆತ್ ನೋಟ್ ಇದ್ದ ನಂತರ ಇನ್ಯಾವ ದಾಖಲೆ ಅವಶ್ಯಕತೆ ಇದೆ? ಮುಖ್ಯಮಂತ್ರಿಗಳು ಇವತ್ತು ಈಶ್ವರಪ್ಪನವರು ಹೇಳಿಕೆ ಕೊಡ್ತಾರೆ, ಮುಖ್ಯಮಂತ್ರಿಗಳು ಹೆದರಬೇಡ ಅನ್ನುವಂಥ ರೀತಿಯ ಧೈರ್ಯವಾಗಿ ಇರುವಂತ ಹೇಳಿಕೆ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ದುರಾದೃಷ್ಟ ಅಂತ ಹೇಳಿದರೆ ಇವತ್ತು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಟ್ಟಂಥ ಸಮಯದಲ್ಲೇ ಇವತ್ತು ಅವರನ್ನು ಹುಡ್ಕೊಂಡು ಬಂದ್ರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಭೇಟಿಗೆ ಏನಾದರೂ ಬಂದಿದ್ದಾರಾ ಅನ್ನುವಂಥ ರೀತಿ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ಸತ್ಯಾಂಶ ಹೊರಗಡೆ ಬರಬೇಕು. ಆದಷ್ಟು ಇನ್ನೂ ತಡ ಮಾಡಲಿಕ್ಕೆ ಕೂಡದು. ಈಶ್ವರಪ್ಪನವರು ತಕ್ಷಣ ರಾಜೀನಾಮೆ ಕೊಡೋದು ಉಚಿತ. ಇವತ್ತು ಇಲ್ಲದೆ ಹೋದರೆ ಜನನೇ ನಾಳೆ ರೊಚ್ಚಿಗೆದ್ದು 40% ಸರ್ಕಾರ ಇವತ್ತು ಕಮಿಷನ್ ಏನಿದೆ ಜನನೇ ರೊಚ್ಚಿಗೆದ್ದು ಇವತ್ತು ರಾಜೀನಾಮೆ ಕೊಡಿಸುವಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗುವಂಥ ಅವಕಾಶ ಇರ್ತದೆ ಅಂತ ಹೇಳಿ